ಆರಾದ್ನಲ್ಲಿ ದಾಳಿಗೆ 100ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ದಾಳಿಯಲ್ಲಿ ಜನವಸತಿ ಕಟ್ಟಡ, ಅಪಾರ್ಟ್ಮೆಂಟ್ ಧ್ವಂಸವಾಗಿರು. ಗಾಯಾಳುಗಳ ಪೈಕಿ 10 ಜನರ ಸ್ಥಿತಿ ಚಿಂತಾಜನಕ ಅನ್ನೋದ್ರ ಬಗ್ಗೆ ಮಾಹಿತಿ. 19 ಜನರ ಸ್ಥಿತಿ ಗಂಭೀರ ಅನ್ನೋದ್ರ ಬಗ್ಗೆ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ನುಡಿ ಆರಾದ್ನಲ್ಲಿ ದಾಳಿಗೆ 100ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ದಾಳಿಯಲ್ಲಿ ಜನವಸತಿ ಕಟ್ಟಡ, ಅಪಾರ್ಟ್ಮೆಂಟ್ಗಳು ಧ್ವಂಸವಾಗಿ ಹೋಗಿರೋದು. ಗಾಯಾಳುಗಳ ಪೈಕಿ 10 ಜನರ ಸ್ಥಿತಿ ಚಿಂತಾಜನಕ, 19 ಜನರ ಸ್ಥಿತಿ ಗಂಭೀರ. ನಾಗರಿಕರನ್ನು ಗುರಿಯಾಗಿಸಿಕೊಂಡು ಈ ದಾಳಿಗಳನ್ನ ಮಾಡಲಾಗ್ತಾ ಇದೆ. ಇರಾನ್ನ ನಂಟಾಜ್ನಲ್ಲಿ ಪರಿಸ್ಥಿತಿ ನೀವು ನೋಡ್ತಾ ಇರಬಹುದು. באתי לחבק את התושבים כאן, באתי לחזק אותם. לכתוש, לנצח, אני מחזק כאן את התושבים, רק אומר דבר אחד, כנראה ששוב מוכח שמי שנמצא במקלט, שמי שנמצא בממ"ד, זה מציל חיים, ולכן אני קורא כאן לכולם, תלכו למקלטים.